ನಮಸ್ಕಾರ. ಚೇತನ್ ಮುಂಡಾಡಿಯವರು ಮದಿಪು ಚಿತ್ರ ಮಾಡ್ತಾ ಇದ್ದಾರೆ. ಕರಾವಳಿ ಅಂತ ಹೇಳಿದ ತಕ್ಷಣವೇ ಜಾನಪದ ಕಲೆಗಳ ಅಲೆನೇ ಬಂದು ಬಡಿತಾ ಇರುತ್ತೆ. ಒಂದೊಂದು ಅಲೆಯಲ್ಲೂ ಕೂಡ ಆ ಜಾನಪದದ ಸೊಗಡು ಕಾಣ್ತಾನೇ ಇರುತ್ತೆ. ಅದನ್ನು ಬಹಳ ಕಾಲದಿಂದ ನಾವೆಲ್ಲರೂ ಆನಂದಿಸ್ತಾ ಬಂದಿದ್ದೇವೆ. ಈಗ ಅದರ ಬಗ್ಗೆನೇ ಒಂದು ಚಲನಚಿತ್ರ ಬರ್ತಾ ಇದೆ ಅಂತಂದರೆ ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಚೇತನ್ ಮುಂಡಾಡಿಯವರು ಕಲಾ ನಿರ್ದೇಶಕರು. ಈಗ ಚಲನಚಿತ್ರ ನಿರ್ದೇಶನಕ್ಕೆ ಇಳಿದಿದ್ದಾರೆ ಏನು, ಪೂರ್ತಿ ಮುಳುಗಿದ್ದಾರೆ. ಅವರಿಗೆ ಎಲ್ಲ ಥರದ ಯಶಸ್ಸು ಸಿಗಲಿ. ಯಶಸ್ಸು ಸಿಗೋದು ಅಂತಂದರೆ ಏನು, ಚಿತ್ರ ರಿಲೀಸ್ ಆದಾಗ ಕಲಾಭಿಮಾನಿಗಳೆಲ್ಲ ಟಿಕೆಟ್ ಕೊಂಡುಕೊಂಡು ಚಲನಚಿತ್ರನ ನೋಡಬೇಕು. ಅದೇ ದೊಡ್ಡ ಪ್ರೋತ್ಸಾಹ. ಮದಿಪು ಚಿತ್ರಕ್ಕೆ ದೊಡ್ಡ ಗೆಲುವು ಸಿಗಲಿ ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೇನೆ. ಆಲ್ ದ ಬೆಸ್ಟ್ ಟೀಮ್ ಮದಿಪು.